ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾವಿರಾರು ವರ್ಷಗಳ ಇತಿಹಾಸವಿರುವಂತಹ ತುಳುನಾಡಿನ ಹೆಮ್ಮೆಯ ಕ್ರೀಡೆ ಕಂಬಳ. ತುಳುನಾಡಿನ ಜನ ತುಂಬ ಹತ್ತಿರದಿಂದ ಕಂಡಿರ್ತೀರಾ, ಆದರೆ ರಾಜ್ಯದಾದ್ಯಂತ ಇರುವಂತಹ ಜನ ಸಿನಿಮಾದಲ್ಲಿ ಸಣ್ಣ ಸಣ್ಣ ತುಣುಕುಗಳಲ್ಲಿ ಕಂಬಳವನ್ನು ನೋಡಿರ್ಬೋದು. ಆದರೆ ಇದೀಗ ಕಂಬಳದ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಮುಂದೆ ಇಡೋದಕ್ಕಾಗಿ ಕನ್ನಡದಲ್ಲಿ ವೀರ ಕಂಬಳ, ತುಳುವಿನಲ್ಲಿ ಬಿರ್ದಿದ ಕಂಬಳ ಸಿನಿಮಾ ಸಿದ್ಧವಾಗಿರುವಂಥದ್ದು. ಬಾಬಾಸ್ ಬ್ಲೆಸ್ಸಿಂಗ್ ಸಿನಿಮಾಸ್ ಬ್ಯಾನರ್ನ ಅಡಿಯಲ್ಲಿ ಡಾಕ್ಟರ್ ವಿನಿತಾ ವಿಜಯ್ ಕುಮಾರ್ ರೆಡ್ಡಿ ಹಾಗೇನೆ ಅರುಣ್ ರೈ ತೋಡಾರು ಇವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಜೊತೆಗೇನೆ ಕನ್ನಡದ ಖ್ಯಾತ ಹಾಗೇನೆ ಹಿರಿಯ ನಿರ್ದೇಶಕರಾಗಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಇವರು ಈ ಸಿನಿಮಾಗೆ ಆಕ್ಷನ್ ಕಟ್ ಅನ್ನು ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಕನ್ನಡದ ಹಲವಾರು ನಟರಿದ್ದಾರೆ, ಖ್ಯಾತ ನಟರಿದ್ದಾರೆ. ಪ್ರಕಾಶ್ ರಾಜ್, ಆದಿತ್ಯ ಹಾಗೇನೆ ಹಲವಾರು ನಟರಿದ್ದಾರೆ. ಇದರ ಜೊತೆಗೇನೆ ನಮ್ಮ ತುಳುನಾಡಿನ ಘಟಾನುಘಟಿ ಕಲಾವಿದರು ಕೂಡ ಅಭಿನಯವನ್ನ ಮಾಡಿದ್ದಾರೆ. ಕಂಬಳದ ಚಿತ್ರಣವನ್ನ ಸಂಪೂರ್ಣವಾಗಿ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. ಕಂಬಳ ಅನ್ನುವಂಥದ್ದು ಜಾನಪದ ಕ್ರೀಡೆಯಾಗಿ ನಾವು ನೋಡಿರ್ತೀವಿ, ಆದರೆ ಇದರ ಹಿಂದೆ ನಡೆಯುವಂತಹ ಕಥೆಗಳು ಏನು, ಎಷ್ಟೊಂದು ಪೈಪೋಟಿಗಳಿದೆ, ಇವೆಲ್ಲವನ್ನ ಕೂಡ ಈ ಒಂದು ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಸಿನಿಮಾ ಯಾವ ರೀತಿಯಾಗಿದೆ, ಸಿನಿಮಾ ನೋಡಿದಂತಹ ಅತಿಥಿಗಳು ಏನು ಹೇಳ್ತಾರೆ, ಜನ ಏನು ಹೇಳ್ತಾರೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ ಬಿರ್ದಿದ ಕಂಬಳ ಇವತ್ತು ಬಿಡುಗಡೆಗೊಂಡಿದೆ. ನಮಗೆ ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ಅಂದರೆ ಅದು ರೈತರ ಕ್ರೀಡೆ. ಆ ಕ್ರೀಡೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ನಮ್ಮ ಕೋಟಿ ಚೆನ್ನೆಯ ಜೋಡುಕರ ಕಂಬಳವು ಚಂದ್ರ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಸುಮಾರು 32 ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ನಮಗೆ ಈ ಒಂದು ಚಿತ್ರತಂಡ ನಮ್ಮ ಈ ಕ್ರೀಡೆಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕಂಬಳದ ಅಭಿಮಾನಿಲೆ, ಕಂಬಳ ಪ್ರೇಮಿಲೆ ಈ ಚಿತ್ರತಂಡದ ಮಾಂತ ವಿತರಕೆರೆ ಮಾಂತೇರಲ ಈ ಬಿರ್ದಿದ ಕಂಬಳ ವೀರ ಕಂಬಳ ನೆನ್ನೆ ದಿವಂಗತ ಮುತ್ತಪ್ರೈಕ್ಲು ಇಪ್ಪುನಗನೆ ರಾಜೇಂದ್ರ ಸಿಂಗ್ ಬಾಬು ಬತ್ತ ಅರಡ ಪಾತ್ರ ಇದ್ದೀರು. ಅಪಗ ಆರು ಮುತ್ತಪ್ರೈಕ್ಲ ಪಂಡೇರು ಇರು ಮಲ್ಪುಲಿ ಈ ಕಂಬಳ ಅಂದು ಪಂಡದ ಆರಿಗೆ ಸಪೋರ್ಟ್ ಮಲ್ತೀರ ಅಂಡ ಐತೆ ಅಂದು ಮಲ್ತೊಂದು ಇತ್ತೀರು. ಐಡ್ದುಗಾಗಿ ಎತ್ತೋ ಸರ್ತಿ ನಮ್ಮ ಗುಣಪಾಲ ಕಡಂಬೇರ್ಲ ರಾಜೇಂದ್ರ ಸಿಂಗ್ ಬಾಬ್ಲ ಕೆಲವು ಸರ್ತಿ ನಾವು ಫೋನ್ ಮಾಡ್ತದ್ದು ನಮ್ಮ ಕಂಬಳ ನಿಕ್ಲ ಸಹಕಾರ ಕೊಡ ಅಂಚಂದು ನಮ್ಮಂತ ಶೂಟಿಂಗ್ ಮೂಡುಬಿದೇಡ ಅನ್ನಗ ಶೂಟಿಂಗ್ ದಡೆಗಳ ಪೊದಿತ್ತ ಇನ್ನಿ ನಾವು ಖುಷಿ ಅಂಡ ರಾಜೇಂದ್ರ ಸಿಂಗ್ ಬಾಬು ಪಂಡ ನಮ್ಮ ಕರ್ನಾಟಕ ನಂಬರ್ 1 ಡೈರೆಕ್ಟರ್ ಆರು ಈ ಸಿನಿಮಾ ಮಲ್ಪೇರು ನನಗ ನಾವು ಭಾರಿ ಕುಚಿತ ಸಂಗತಿ ದಾದ ಪಂಡ ನಮ್ಮ ಜಾನಪದ ಕ್ರೀಡೆ ಕಂಬಳಗೆ ಒಂಜಿ ಅಂಚಿನ ಒಂಜಿ ನಿರ್ದೇಶಕರು ನಾವು ಸಪೋರ್ಟ್ ಮಲ್ತೊಂದು ಕಂಬಳ ಮಲ್ತೊಂದುಲ್ಲೇರ ಬಂಡ ನೆಕ್ ಪೂರ ನಮ್ಮ ಊರದಾಗಲ ಸಹಕಾರ ಉಂಟು. ಈ ಸಿನಿಮಾ ಯಶಸ್ವಿ ಆದ ನಡಪಡು ಮಾಲಿಂಗೇಶ್ವರ ದೇವರನ ಆಶೀರ್ವಾದ ಮುಗ್ಲೆ ಮಾತ ಚಿತ್ರತಂಡಗೆ ಇಪ್ಪಡು. ಬಿರ್ದಿದ ಕಂಬಳ ಬೊಕ್ಕ ವೀರ ಕಂಬಳ ಪನ್ಪುನಂಚಿನ ಕನ್ನಡ ಬೊಕ್ಕ ತುಳು ವರ್ಷದ 2 ಸಿನಿಮಾದ ಬುಡುಗಡೆದಲ್ಲೇಸು ಅರುಣ್ ರೈ ತೋಡಾರು ಮೇರ್ನ ನಿರ್ಮಾಣ ಬೊಕ್ಕ ಕವಿತಾ ರೆಡ್ಡಿನ ಒತ್ತು ನಿರ್ಮಾಣದ ಒಟ್ಟಿಗೆ ತಯಾರಾಪುನಂಚಿನ ಪುಗರ್ತ್ಯದ ನಿರ್ದೇಶಕೆ ರಾಜೇಂದ್ರ ಸಿಂಗ್ ಬಾಬು ಮೇರ್ನ ನಿರ್ದೇಶನಡು ಬಾರಿ ಬಿರ್ದಡು ತಯಾರಾಯಿನ ಸಿನಿಮಾ ಬಿರ್ದದ ಕಂಬಳ ತುಳುಟು ವೀರ ಕಂಬಳ ಕನ್ನಡಡು. ಈ ಕಂಬಳಡು ಜಿಲ್ಲೆದ ರಾಜ್ಯದ ದೇಶದಾದ್ಯಂತದ ಪುಗರ್ತ್ಯದ ಮಸ್ತ್ ಜನ ಕಲಾವಿದರು ಪಾಲು ಪಡೆದಿರು. ಪುತ್ತೂರದ ಬಿರ್ದದ ಕಲಾವಿದರು ಸುಂದರ ರೈ ಮಂದಾರಾದುಪ್ಪು ಜನ ಯಾನಾದುಪ್ಪು ಮಸ್ತ್ ಜನ ಕಲಾವಿದರು ಈ ಕೂಟುಡು ಎಂಕ್ಲು ಪಾಲು ಪಡೆತ. ಪ್ರಕಾಶ್ ರೈ ನಂಚಿನ ಹಿರಿಯ ನಟರು, ರವಿಶಂಕರ್ ನಂಚಿನ ಹಿರಿಯ ನಟರು ಈ ಕಂಬಳ ಸಿನಿಮಾಡುಲ್ಲೇರು. ಈ ಕಂಬಳನ ಜನಸಾಮಾನ್ಯರನ ಕ್ರೀಡೆನ ವಿಶ್ವದಾದ್ಯಂತ ತೋಜಾವಡು ಪನ್ಪುನಂಚಿನ ನೆಟ್ಟಡೆ ರಾಜೇಂದ್ರ ಸಿಂಗ್ ಬಾಬು ಈ ಕಂಬಳದ ಪನ್ಪುನ ಸಿನಿಮಾನ ಅರುಣ್ ರೈ ತೋಡಾರ್ನ ಮುಖಾಂತರ ಇಡೀ ವಿಶ್ವಗೂ ತೋಜಾವನ ಕೆಲಸನ ಈ ಸಿನಿಮಾದ ಮುಖಾಂತರ ಮಲ್ತದೇರಿ. ಆಟ ಕೂಟ ಅಂಕ ಆಯನ ನೇಮ ಕೋಳ ತಂಬಿಲ ಕಂಬಳ ಒಂದು ತುಳುನಾಡದ ಸಾಂಸ್ಕೃತಿಕ ವೈವಿಧ್ಯಲು. ಈ ಸಾಂಸ್ಕೃತಿಕ ವೈವಿಧ್ಯಡು ಕಂಬಳಲ ನೆಗತ್ತು ತೋಜುಲೇಕ ನಮ್ಮ ನಿರ್ದೇಶಕರಾಯಿನ ಡಾಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅದು ಪಡೈತ ಮಾತ ಐತ ಒಟ್ಟಿಗೆ ಪುನಃ ಮಾತೆಲ್ಲ ಸೇರೊಂದು ನಮ್ಮ ಊರ್ದ ಕಲಾವಿದರು ಮಾತೆಲ್ಲ ಉಳ್ಳೇರು ಬಣ್ಣಾಗ ನಂಗೆ ಸಂತೋಷ ಆದುಪ್ಪುಡು. ನಮ್ಮ ಸುಂದರೈ ಮಂದಾರ ಆದುಪ್ಪಡು, ಚೇತನ್ ರೈ ಮಾನಿ ಮುಕ್ಳು ಮಾತ ಒಂದು ಬಿರ್ದ ಕಲಾವಿದರು. ಈ ಬಿರ್ದದ ಕಂಬಳಡು ನಮ್ಮೂರ್ದಲ್ಲ ಬಿರ್ದ ಕಲಾವಿದರು ಉಳ್ಳೇರು ಮಾತೆಲ್ಲ ಬರ್ತದೆ ಎಂಚ ಕಂಬಳ ತುಪ್ಪನ ಅವೇ ಪರ ಲೆಕ್ಕನೆ ಆ ಬಿರ್ದದ ಕಂಬಳನ ಗೆಂದಾದ ಕೊರ್ಪುಣ ಆ ಪೊರ್ಲು ನಮ್ಮಡಲ ಉಂಡು ತುಳುನಾಡದ ಮಾತ ಬಂದುರೆಲ್ಲ ಉಂಡು ಮಾತೆಲ್ಲ ಬಲೆ ಅವರ ಪೊರ್ಲುಡು ಈ
ಸಿನಿಮಾನು ತೂವೊಂದು ಈ ಸಿನಿಮಾಲ ಗೆಂದಾದ ಕೊರ್ಕ ಪನ್ಪಣ ಅಭಿಮಾನದ ಪಾತೆರ ಪಣ್ಣೊಂದು ಚಿತ್ರತಂಡಗಳು ಅಂಚೆ ಚಿತ್ರಗಳ ಶುಭವಾಡು ವೀರ ಕಂಬಳ ಅವೇ ನಮ್ಮ ಬಿರ್ದದ ಕಂಬಳ ಅದ್ಭುತವಾದ ಚಲನಚಿತ್ರದ ಬೆಳಗಾಟ್ ಪಂಚಿನ ಬುಳಿಚಿಲ್ದ ಪಾತ್ರದ ಹೊರಟು ಮಾಂತರಿಗಳ ಉಡಲ್ದಿಂಜಿನ ಸೊಲ್ಮೆ ಸಂದೈತ ಮಂದೊಂದುಲ್ಲ ಸಿನಿಮಾ ಎಡ್ಡ ಸಿನಿಮಾ ಅಂದು ಒಂಜಿ ಮಾತ ತುಳುನಾಡದಾಗಲ್ಲ ಬುಕ್ಕ ಮಾತ ಕನ್ನಡ ಬೈದುಂಡು ವರ್ಷನ್ ತುಳುನಾಡದಾಗ ತೂವಡೇನು ದಯಪಂಡ ಕಂಬಳದ ಬಗ್ಗೆ ತೆರಿಯನ್ನಾಗಲಿ ಒಂಜಿ ಎರಳೆನ ಬಗ್ಗೆ ಪ್ರೀತಿ ಐನ ಎಂಚ ಮಲ್ಪೇರು ಇಲ್ಲಲ್ಲ ಎಂಚ ಅಕ್ಲ ಒಂಜಿ ಕುಟುಂಬದಾಗ್ಲಿಗೆ ಎಂಚ ಪ್ರೀತಿ ಇಪ್ಪುಂಡು ನೆನ ಪೂರ ನೆನ ತೆರೆಯುವುದನ್ನ ಈ ಬಿಡ್ದದ ಕಂಬಳನ್ನು ತೂವಡು ಸಿನಿಮಾ ಮಸ್ತ್ ಖುಷಿ ಆದ್ರೆ ಒಂದು 100 days ಗ್ಯಾರಂಟಿ ಒಂದು ನಮ್ಮ ತುಳುನಾಡದ ಜಾನಪದ ಕ್ರೀಡೆನು ಇನಿ ಚಲನಚಿತ್ರ ಮುಖಾಂತರ ತೋಯ್ಪದಿರು ಭಾರಿ ಪೊರ್ಲುದ ಫಿಲ್ಮ್ ಬರ್ತದಂಡು ಕಾಂತಾರ ಬರ್ತದ ನಮ್ಮ ಮುಲ್ಪದ ದೈವ ಆರಾಧನೆ ಇಂಚ ರಾಷ್ಟ್ರ ಮಟ್ಟಕ್ಕೆ ಕೊಂಡೇರ ಅಂಚನೆ ಈ ಕಂಬಳನ ರಾಷ್ಟ್ರ ಮಟ್ಟಕ್ಕೂ ವಿದೇಶಕ್ಕೆ ಉಣಪುಣಂಚಿನ ಒಂದು ಚಿತ್ರ ಈ ಕಂಬಳದ ಮುಖಾಂತರ ಬರ್ತಂಡು ಕಂಬಳ ಆತು ಪೊರ್ಲಾತು ಈ ಚಿತ್ರಡು ಮೂಡು ಬರ್ತದಂಡು ಆ ಕಂಬಳದ ಇಂಚಿನ ನಡಪುಂಡು ಐನ್ ನಿಜ ಐನ ನೆನ್ನ ಒಂಜಿ ದುಂಬುದಕ್ಲು ಇಂಚಿನ ನಡತದೇರ ಐನು ಮಾಂತ ಒಂದು ರಿಯಲ್ ಆತು ತೋಯ್ಪವಣ್ಣ ಕೆಲಸವನ್ನು ಇನಿ ಈ ಫಿಲ್ಮು ವೀರ ಕಂಬಳ ಮಂಡದು ಅಂತಂದ್ರೆ ಅವು ನಿಜವಾದ ದೇಶ ವಿದೇಶಗಳ ಈ ಮೀಡಿಯಾದ ಮುಖಾಂತರ ನಿಕ್ಲ ಸುದ್ದಿ ಮಾಧ್ಯಮದ ಮುಖಾಂತರ ಪೋವು ಅನ್ಪುನ ಒಂಜಿ ನಂಬಿಕೆ ಅಂಚನೆ ಪಿಕ್ಚರ್ ಭಾರಿ ಪೊರ್ಲುಂಡು ಒಂದು ಖಂಡಿತವಾದ ದೇಶ ವಿದೇಶಗಳ ಪ್ರಚಾರ ಹಾಕೊಂಡು ಮಾಡೋದು ಒಂಜಿ ತುಳುನಾಡಿಗೆ ಒಂಜಿ ಬಾರಿ ಮಲ್ಲ ಕೊಡುಗೆ ಕಂಬಳ ಈ ಬಿರ್ತದ ಕಂಬಳ ಪಿಕ್ಚರ್ ಪ್ರತಿ ಊರಿಲ್ಲ ತೂವೋಡು ದಾಯ ತೂವೋಡು ಪಂಡ ನಮ್ಮ ಸಂಸ್ಕೃತಿ ಒಂಜಿ ಮೇಲೈಸವಿನೊಂಜಿ ಬಾರಿ ಮಲ್ಲ ಖರ್ಚಿಡು ಮಲ್ತದೇರು ಬಹುಶಃ ತುಳು ಸಿನಿಮಾ ಇಂಡಸ್ಟ್ರಿ ಈತ್ ಖರ್ಚು ಮಲ್ತನಂಚಿನ ಪಿಕ್ಚರ್ ಬೈಜಿ ನಿಕ್ಲು ಮಾತೆರ್ಲ ಈ ಸಿನಿಮಾನ ತೂವೋಡು ದಾಯ ತೂವೋಡು ಪಂಡ ನಿಕ್ಲು ಪಿಕ್ಚರ್ ತೂ ದಾಯನಿರದ ಪಕ್ಕ ನಿಕ್ಲು ಪಣ್ಬಾರು ಒಂಜಿ ಅದ್ಭುತವಾಯಿನ ಸಿನಿಮಾ ಈ ತಂಡ ನಮ್ಮ ತುಳುನಾಡಿಗೆ ಕೊಡ್ತುಂಡು ಕಂಬಳದ ಹಿರಿಮೆದಾದ ಗರಿಮೆದಾದ ಬಾರಿ ಪೊರ್ಲ ಕಂಡು ಹಿರಿಯ ನಿರ್ದೇಶಕರ ರಾಜೇಂದ್ರ ಸಿಂಗ್ ಬಾಬು ಕೊಡ್ತೇರು ಬಾರಿ ಅದ್ಭುತವಾಯಿನ ಕತೆ ಉಂಡು ನಿಖಲ್ ಖಂಡಿತ ಈ ಪಿಕ್ಚರ್ನ ಸ್ವಲ್ಪ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದಂಚಿನ ಜಾನಪದ ಕ್ರೀಡೆ ಕಂಬಳನು ಒಂಜಿ ಸಿನಿಮಾದ ರೂಪಡು ನಮ್ಮ ಮಾತೆರಲ ತೋಯ್ಪಾಯಿನ ನಿರ್ದೇಶಕರಾಯನ ರಾಜೇಂದ್ರ ಸಿಂಗ್ ಬಾಬು ಬುಕ್ಕ ನಮ್ಮ ಅರುಣ್ ರೈ ತೋಡಾರು ಬುಕ್ಕ ನಮ್ಮ ಪೂರ ಕಲಾವಿದರು ನಂಗ್ಲ ನಮ್ಮ ಪುತ್ತೂರದ ಚೇತನ್ ರೈ ಆದಿ ಪೋಂಬೆರು ಸುಂದರ್ ರೈ ಮಂದಾರ ಭಾರಿ ಸೋಗುದ ಒಂದು ಸಿನಿಮಾ ಮಲ್ತದು ಮಾತ ದೇಶ ವಿದೇಶಡ್ಲ ಈ ನಮ್ಮ ಜಾನಪದ ಕ್ರೀಡೆ ಕಂಬಳನು ಒಂಜಿ ಪ್ರಚಾರ ಕೊರ್ನಂಚಿನ ಮಾತ ನಮ್ಮ ಕಂಬಳನು ಈ ಸಿನಿಮಾ ಭಾರಿ ಎಡ್ಡೆಯಾದ ಮಲ್ತಾರೆ ಅಗಲೇಗೆ ಪುತ್ತೂರು ಕೋಟಿ ಚೆನ್ನೈ ಕಂಬಳ ಸಮಿತಿ ಪರವಾದ ಮಾತ ಕಂಬಳಾಭಿಮಾನ ಪರವಾದ ಅಭಿನಂದನೆ ಸಲ್ಲಿಸಾಬೆ ಈ ಚಿತ್ರತಂಡ ಅಭಿನಂದನೆ ಬಂದು ಮಾಂತೆರ್ಲ ತೂಪುನಂಜನದ ಸಿನಿಮಾ ಒಂದು ಬಾರಿ ಶೋಕದ ಒಂಜಿ ವಿಶೇಷತೆ ಒಂಜಿ ಡಬಲ್ ಮೀನಿಂಗ್ಲೆ ಇಜ್ಜಿ ಮಾತೆರ್ಲ ಇಲ್ಲದ ಇಡೀ ಕುಟುಂಬದಾಗಲೇ ಬತ್ತು ತೂಪುನಂಚಿನ ನಮ್ಮ ತುಳುನಾಡದ ಪೆರ್ಮೆದ ಕಂಬಳನ ದಿರ್ತ ಪತ್ರ ಈ ಕಂಬಳ ಮಾತೆಲ್ಲ ತೂಡು ಬಂದು ಮಾತೆಲ್ಲ ಪ್ರೀತಿ ವಿನಂತಿ ಮಲ್ತೊಂದುಲ್ಲ ಕಂಬಳದ ಲೆಕ್ಕ ತೋಜಾದು ಕೊಡ್ತೀರಿ ಕಂಬಳದ ಪ್ರೇಕ್ಷಕರು ಇಡೀ ಜಿಲ್ಲೆದಾದ್ಯಂತ ಉಭಯ ಜಿಲ್ಲೆಡುಳ್ಳೇರಿ ಮಾತೆಲ್ಲ ತೋಡ ಇನ ಸಿನಿಮಾ ಕಂಬಳ ಒರಿಡ ದಾನೆ ಅಪ್ಪುಡು ಕಂಬಳಡು ದಾದಪೂರ ತಪ್ಪುಂಡು ದಾದಪೂರ ಸರಿ ಉಂಡು ಪೂರ ಈ ಚಿತ್ರ ಮತ್ತು ತೋಜಾದಿರಿ ಮಾತ ನಮ್ಮ ಮಿತ್ರರೇ ನೆಟ್ಟು ಕಲಾವಿದರು ಉಳ್ಳೇರಿ ತುಳುನಾಡದ ಮಾತ ಜನಕ್ಕೂ ಕಂಬಳ ತೋಡಿ ಕಂಬಳ ಎಂಬುದು ತುಳುನಾಡ ಜನಾಂಗದ ಒಂದು ಬದುಕು. ಈ ಕ್ರೀಡೆ ಮಾತ್ರ ಅಲ್ಲ, ಹಸುವೆ ದ್ವೇಷ ಪ್ರತಿಷ್ಠೆಯಿಂದ ಏನೆಲ್ಲ ಅನಾಹುತ ಆಗೋದು ಎಂಬುದಾಗಿ ಈ ಸಿನಿಮಾ ನೋಡಿದಾಗ ಅರಿವಾಗ್ತದೆ. ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಚೆನ್ನಾಗಿದೆ. ಕಂಬಳ ಒಂದು ಅದ್ಭುತ ಒಂದು ಕ್ರೀಡೆಯಾಗಿ ಮೂಡಿ ಬಂದಿದೆ ಈ ಸಿನಿಮಾದ ಮೂಲಕ. ನೋಡಲೇಬೇಕು ಎಲ್ಲರೂ. ಮತ್ತು ಸ್ವಚ್ಛತೆ, ಒಂದು ಫಿಲ್ಮನ್ನು ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಮಾಡ್ತಾರೆ. ಒಂದು ತುಳು ಫಿಲ್ಮಲ್ಲಿ ಒಂದು ಅತ್ಯದ್ಭುತ ಫಿಲ್ಮನ್ನು ಅರುಣ್ ತೋಡರ್ ಅವರ ನಿರ್ಮಾಣದಲ್ಲಿ ರಾಜೇಂದ್ರ ಬಾಂಬು ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ನೋಡಲೇಬೇಕಾದ ಸಿನಿಮಾ. ಅದ್ಭುತವಾಗಿ ಎಲ್ಲರ ಪ್ರೇಕ್ಷಕರ ಮನೆ ಗೆಲ್ಲುತ್ತೆ. ನಾನು ಒಂದೇ ಮಾತು ಹೇಳ್ತೇನೆ, ನಮ್ಮ ತುಳು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಷ್ಟು ಶ್ರೀಮಂತಿಗೆ ಒಂದು ಪಿಕ್ಚರ್ ಮಾಡ್ಬೋದು ಅಂತ ಹೇಳಿದರೆ ಅದು ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಮಾತ್ರ ಸಾಧ್ಯ. ಅದ್ಭುತವಾಗಿ ಮುದಿ ಬಂದಿದೆ, ಎಲ್ಲರೂ ಬನ್ನಿ. ಶೋಕಿತನ್ ಕಂಬಳ ಥ್ಯಾಂಕ್ ಯು. ಏನು ಪಾತ್ರ ಉಜ್ಜೀವ ಕೊರತೆಂದೆನ್ನುವೆ ಬೊಕ್ಕ ತುಳುನಾಡದ ಜನಕ್ಲೆಗ್ ಕಂಬಳ ಪಂಡ ಎಂಚಿನ ಐತ ಸಾಮರಸ್ಯ ಎಂಚಿನ ಕಂಬಳ ದಾಯಗ್ ನಮ್ಮ ಐನ ಆರಾಧನೆ ಮಲ್ಪುವ ನೆನ್ನು ಪೂರ ಬಾರಿ ಪೊರ್ಲ ಕಟ್ಟದು ಕೊರ್ತೀರಿ ರಾಜೇಂದ್ರ ಸಿಂಗ್ ಬಾಬು ನೆತ್ತ ಸಂಭಾಷಣೆನೆ
ವಿಜಯಕುಮಾರ್ ಕೊಡಿಯಲ್ ಬೈಲ್ ಬರೆದಿರು ಬಾರಿ ಪೊರ್ಲುದ ಸಂಭಾಷಣೆ ಮಾತ ಕಲಾವಿದಿರ್ಲ ಅಕ್ಲ ಕೊರ್ನ ಪಾತ್ರಗೂ ಜೀವ ದಿಂಜದಿರಂದಿ ಅನ್ನುವೆ. ರಾಜೇಂದ್ರ ಸಿಂಗ್ ಬಾಬು ಕನ್ನಡ ಚಿತ್ರರಂಗದ ಒಂಜಿ ಅದ್ಭುತ ನಿರ್ದೇಶಕಿ. ಅವ್ರನ್ನ ಅದ್ಭುತ ಕಲ್ಪನೆ ಬಾರಿ ಪೊರ್ಲುಡು ಕಂಬಳ ಮೂಡಿದು ಬೈದಂಡು ಪುತ್ತೂರದ ಕಂಬಳ ಮಸ್ತ್ ಜನ ತೂವಲಿ ಬೆದರದ ಕಂಬಳ ತೂವಲಿ ನನ್ನನೆಕ್ಕ ಬೋಡಾಯಿನಿ ಕಂಬಳಾಭಿಮಾನಿಲು ತುಳುನಾಡದ ಮಾತ ಕಲಾಭಿಮಾನಿಲಿನ ಪ್ರೀತಿ ಐಕ್ ಬೋಡಾದ ಮಾತಿರಲ್ಲ ದಯದೀದು ಹೆಚ್ಚಿನ ಸಂಖ್ಯೆ ಬರಡು ಈ ಕಂಬಳ ಸಿನಿಮಾನು ಗೆಂದದು ಕೊರಡು ಒಂದು ಸುದ್ದಿವಾಹಿನಿದ ಮುಖಾಂತರ ಯಾನೆ ತುಳುನಾಡದ ಮಾತೆರೆಗಳ ಯಾನ್ ರಿಕ್ವೆಸ್ಟ್ ಮಾಡ್ತಂದುಲ್ಲೆ ಯಾನ್ ಈಗಲ ಕೈ ಮುಗಿದಕ್ಕೆ ಏನೊಂದುಲ್ಲೆ ಬಲೆ ಚಿತ್ರರಂಗಗೂ ಬಲೆ ಕಂಬಳ ಬಿರ್ದದ ಕಂಬಳ ವೀರ ಕಂಬಳ ತುಳು ಕನ್ನಡ ಸಿನಿಮನು ತೂಲೆ ಸಿನಿಮನು ಗೆಂದಲೆ ಜೈ ತುಳುನಾಡು. ಇತ್ತೆ ಬಿರ್ದದ ಕಂಬಳ ಮೂವಿ ತೂದು ಬರೋದಿಲ್ಲ ಮಸ್ತ್ 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 ಎಡ್ಡೆ ಆತಂಡು ಅವು ಕಂಬಳದ ಒಂಜಿ ದಾದ ಸೊಗಡನ್ನು ತೋಜದೇರ ನಮ್ಮ ಊರ್ದ ಐಬೊಕ್ಕ ನಮ್ಮ ಕಲ್ಚರ್ದ ಅವು ದಾದ ಮಾತ ಪ್ರಾಬ್ಲಮ್ಸ್ ಆದಿತ್ತಂಡು ಐಕ್ ಎಂಚಿನ ಸ್ಟೇ ಬತ್ತಂಡು ಅವು ಮಾತೆಲ್ಲ ತೋಜದೇರು. ಇಡೀ ತಂಡಗ ಆಲ್ ದ ವೆರಿ ಬೆಸ್ಟ್ ಎಡ್ಡೆ ಅವಾರ್ಡ್. ಬಿರ್ದದ ಕಂಬಳ ಬಾರಿ ಶೋಕುಂಡು ಸಿನಿಮಾ ಬಂಡ ಒಂಜಿ ಹೊಸ ಕತೆ ಕಂಬಳಗೂ ಬರೆಯರ ಅವನ್ನಕ್ಲಾಗಿ ಈ ಸಿನಿಮಾವನ್ನು ತೂದು ಆ ಕಂಬಳದ ಪೊರ್ಲನ್ನು ತೂವಲಿ ಬೊಕ್ಕ ನೆತ್ತ ಸಂಭಾಷಣೆಯನ್ನು ಬಾರಿ ಶೋಕುಡು ಬರೀತಾರೆ ನಮ್ಮ ವಿಜಯಕುಮಾರ್ ಕೋಡಿಯಲ್ ಬೈಲು ಅಂಚೆನೆ ನಿರ್ದೇಶನ ಅಂಚೆ ರಾಜೇಂದ್ರ ಸಿಂಗ್ ಬಾಬು ಬಾರಿ ಶೋಕ್ ಮಾಡ್ತಾರೆ ಅಂತೂ ಪ್ರತಿಯೊರ್ಲ ಆ್ಯಕ್ಟಿಂಗ್ ಮಾತ್ರ ಎಟ್ಟ ಬಾರಿ ಶೋಕ ಅಂದ್ರೆ ಸಿನಿಮಾ ಮಾಂತೆಲ್ಲ ಥಿಯೇಟ್ರ್ ಬತ್ತು ತೂದು ಈ ಪಿಕ್ಚರ್ ಪ್ರೋತ್ಸಾಹ ಮಲ್ಪಲೆ ಮಾಡದು ನಾನು ವಿನಂತಿ ಮಾಡ್ತಂದಿಲ್ಲ. ತುಳುನಾಡಿನ ಕಂಬಳ ಹೇಗಿರುತ್ತೆ, ಕಂಬಳದ ಸುತ್ತಮುತ್ತ ಏನೆಲ್ಲ ನಡೆಯುತ್ತೆ, ಕಂಬಳ ಕೋಣಗಳ ಯಜಮಾನರ ಹಾಗೇನೆ ಟೀಮ್ಗಳ ನಡುವಿನ ಪೈಪೋಟಿ ಹೇಗಿರುತ್ತೆ, ಇವೆಲ್ಲವನ್ನ ಕೂಡ ಬಿರ್ದದ ಕಂಬಳ ವೀರ ಕಂಬಳ ಸಿನಿಮಾದಲ್ಲಿ ತೋರಿಸಿರುವಂಥದ್ದು. ಕನ್ನಡದಲ್ಲಿ ಹಾಗೆಯೇ ತುಳು ಎರಡೂ ಭಾಷೆಯಲ್ಲಿ ಕೂಡ ಈ ಸಿನಿಮಾ ಮೂಡಿ ಬಂದಿದೆ. ಕನ್ನಡ ಭಾಷೆಯಲ್ಲಿ ವೀರ ಕಂಬಳ ಆದರೆ ತುಳು ಭಾಷೆಯಲ್ಲಿ ಬಿರ್ದದ ಕಂಬಳ ಅನ್ನುವಂತಹ ಚಿತ್ರಣವನ್ನು ನಿಮ್ಮ ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾವನ್ನು ವೀಕ್ಷಿಸಿ ನಮ್ಮ ಪುತ್ತೂರಿನಲ್ಲಿರುವಂತಹ ಭಾರತ್ ಸಿನಿಮಾಸ್ನಲ್ಲಿ ಕೂಡ ಈ ಸಿನಿಮಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಥಿಯೇಟರ್ಗೆ ಬಂದು ಈ ಸಿನಿಮಾವನ್ನು ನೋಡಿ ಅಂತ ಹೇಳ್ತು ಇದರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಲತೆ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.